ರಾಷ್ಟ್ರೀಯ ಹೆದ್ದಾರಿ 66 ಮಂಗಳೂರಿನ ನಂತೂರಿನಲ್ಲಿ ತನ್ನ ಸೂಚನೆಯನ್ನು ಪಾಲಿಸದೆ ಮುಂದುವರೆದ ಕಾರಿಗೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಗುದ್ದಿದ ಪರಿಣಾಮವಾಗಿ ಕಾರಿನ ಹಿಂಬದಿಯ ಗಾಜು ಹಾನಿಗೊಂಡಿರುವ ಘಟನೆ ನಡೆದಿದೆ. ಕಾರಿನಲ್ಲಿ ಚಾಲಕನು ಕುಡಿದು ವಾಹನ ಚಾಲಿಸುತ್ತಿದ್ದನೆಂದು ಅನುಮಾನ ಬಂದು ಪೊಲೀಸ್ ಕಾನ್ಸ್ಟೇಬಲ್ ಕಾರನ್ನು ನಿಲ್ಲಿಸುವಂತೆ ಚಾಲಕನಿಗೆ ಹೇಳಿಕೊಂಡಿದ್ದನು ಎನ್ನಲಾಗಿದೆ. ಆದರೆ ಚಾಲಕನು ಕಾನ್ಸ್ಟೇಬಲ್ ಮಾತನ್ನು ಲೆಕ್ಕಿಸದೆ ಮುಂದುವರಿದಾಗ ಕಾನ್ಸ್ಟೇಬಲ್ ತನ್ನ ಕೈಯಲ್ಲಿದ್ದ ಮೊಬೈಲ್ನಿಂದ ಕಾರಿನ ಹಿಂಭಾಗದ ಗಾಜಿಗೆ ಗುದ್ದಿದ್ದಾರೆ ಎನ್ನಲಾಗಿದೆ. ಇದರ ಪರಿಣಾಮವಾಗಿ ಕಾರಿನ ಹಿಂಭಾಗದ ಗಾಜು ಒಡೆದಿದೆ ಎಂದು ತಿಳಿದುಬಂದಿದೆ. ಈ ಘಟನೆಯ ಬಳಿಕ ಸ್ಥಳದಲ್ಲಿ ಗುಂಪು ಜಮಾಯಿಸಿ ಗಾಜು ಒಡೆದು ಹಾಕಿರುವ ಆರೋಪದಲ್ಲಿ ಕಾನ್ಸ್ಟೇಬಲ್ ಅವರನ್ನು ತರಡೆಗೆ ತೆಗೆದುಕೊಂಡ ಘಟನೆ ಕೂಡ ಇದೀಗ ವೈರಲ್ ಆಗುತ್ತಿದೆ. ಪಾನಮತ್ತನಾಗಿ ಕಾರು ಚಾಲಿಸಿದ ಆರೋಪದಲ್ಲಿ ಕಾರು ಚಾಲಕನ ವಿರುದ್ಧ ಪ್ರಕರಣ ದಾಖಲಾಗಿದೆ. क्लास करते ना क्लास करते ಮಾತಾಡ್ಬೇಕಲ್ಲ. ಅವರು ಕೂಡ ಟ್ಯಾಕ್ಸ್ ಕಟ್ತಾರೆ, ಅವರು ಕೂಡ ದಿನಕ್ಕೆ ಬದುಕ್ತಾರೆ. ಆಗಿದ್ದಾಗ ನೀವು ಈ ತರ ಮಾಡುದು ರಾಂಗ್ ಅಲ್ವಾ? ತಪ್ಪು ಪೊಲೀಸ್ ನಾವು ಪಬ್ಲಿಕ್ ನಮ್ಗೆ ಇದಿಲ್ಲ. ನಾವು ನೋಡಿದ ಗಾಡಿ ರೈಸ್ ಉಂಟಾ ಇದ್ರೆ ಕೇಸ್ ಹಾಗೆ ರದ್ದು ಪಾರ್ನ ದಿನೇರ್ದಿರುವ ಹಾಗೆ ಎದುರು ಹಾಕುದಿದ್ಯಾ ಅಂತ ಎದುರು ಕೂತಿದ್ದಾರೆ ಅದು